ಬಂಟ್ವಾಳದ ಬಡಗಬೆಳ್ಳೂರಿನಲ್ಲಿ ಮನೆಗೆ ನುಗ್ಗಿದ ಮೂವರು ಯುವಕರ ತಂಡವೊಂದು ತಲವಾರು ದಾಳಿ ನಡೆಸಿ ಕೊಲೆಗೆ ಯತ್ನಿಸಿರುವ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ಈ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕಾಶ್ ಬೆಳ್ಳೂರು ಹಲ್ಲೆಗೊಳಗಾದವರು. ಫೇಸ್ಬುಕ್ನಲ್ಲಿ ನಡೆದ ಆರೋಪ ಪ್ರತ್ಯಾರೋಪಕ್ಕೆ ಸಂಬಂಧಿಸಿ ಪ್ರಕಾಶ್ ಬೆಳ್ಳೂರು ಸ್ಥಳೀಯ ದೇವಸ್ಥಾನವೊಂದಕ್ಕೆ ಆಣೆ ಪ್ರಮಾಣಕ್ಕೆ ಬರುವಂತೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ರು. ಫೇಸ್ಬುಕ್ನಲ್ಲಿ ಈ ವಿಷಯ ಹಾಕಿದ ವಿಚಾರದಲ್ಲಿ ನಿತಿನ್, ನಿಶಾಂತ್ ಮತ್ತು ರತ್ನಾಕರ್ ಕೋಟ್ಯಾನ್ ರವರು ಪ್ರಕಾಶ್ ಬೆಳ್ಳೂರಿಗೆ ಕೊಲೆ ಬೆದರಿಕೆ ಹಾಕಿದ್ದು, ಈ ಬಗ್ಗೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅದರ ಮುಂದುವರಿದ ಭಾಗವಾಗಿ ನಿನ್ನೆ ಸಂಜೆ 7:30 ಹೊತ್ತಿಗೆ ಪ್ರಕಾಶ್ ಬೆಳ್ಳೂರು ಮನೆಯಲ್ಲಿದ್ದ ಸಂದರ್ಭ ನಿತಿನ್, ನಿಶಾಂತ್ ಮತ್ತು 3 ಜನರು ಏಕಾಏಕಿ ಪ್ರಕಾಶ್ ಬೆಳ್ಳೂರು ಮನೆಗೆ ತಲವಾರು ಹಿಡ್ಕೊಂಡು ನುಗ್ಗಿ, ನೀನು ನಮ್ಮ ಬಗ್ಗೆ ಫೇಸ್ಬುಕ್ನಲ್ಲಿ ಭಾರಿ ಪೋಸ್ಟ್ ಮಾಡ್ತೀಯಾ ಅಂತ ಆರೋಪಿ ನಿತಿನ್ ಕೈಯಲ್ಲಿದ್ದ ತಲವಾರು ಬೀಸಿದ್ದು, ಈ ವೇಳೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ತಲವಾರು ಪ್ರಕಾಶ್ ಬೆಳ್ಳೂರು ಎಡಕಿವಿಗೆ ತಾಗಿದೆ. ಈ ವೇಳೆ ಆರೋಪಿ ನಿತಿನ್ ಜೊತೆಗಿದ್ದ ಕೆಲವರು ಕಾಡಿ ಬಿಡಬೇಡ ಅವನನ್ನ ಅಂತ ಹೇಳ್ತಾ ಪ್ರಕಾಶ್ ಬೆಳ್ಳೂರು ಅವರು ನೆಲಕ್ಕೆ ತಳ್ಳಿ ಹಿಗ್ಗಾಬುಗ್ಗಾ ತರಿಸಿದ್ರು. ಈ ವೇಳೆ ಪ್ರಕಾಶ್ ಬೆಳ್ಳೂರು ಜೋರಾಗಿ ಬೊಬ್ಬೆ ಹೊಡೆದಾಗ ಅವರ ಅಣ್ಣ ರವೀಂದ್ರ, ಲೀಲಾ ಮತ್ತು ಅತ್ತಿಗೆ ಗಲಾಟೆ ಬಿಡಿಸಲು ಬಂದಾಗ ನಿತಿನ್ ಮತ್ತು ತಂಡ ತಲವಾರು ತೋರಿಸಿ, ನೀವು ಹತ್ತಿರ ಬಂದ್ರೆ ನಿಮ್ಮನ್ನು ಕೂಡ ಜೀವ ಸಹಿತ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕಿ ಓಡಿ ಹೋಗಿದ್ದಾರೆ. ಈ ಬಗ್ಗೆ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾಳಿಗೊಳಗಾದ ಪ್ರಕಾಶ್ ಬೆಳ್ಳೂರು ಬಂಟ್ವಾಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದು, ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ.